ರಾಜ್ಯ ವಿಧಾನಸಭಾ ಚುನಾವಣೆಗೆ ಒಂದೇ ದಿನ ಬಾಕಿ ಇರುವಂತೆಯೇ ಬೆಳ್ತಂಗಡಿ ಬಿಜೆಪಿ ಅಭ್ಯರ್ಥಿ ಯುವ ನಾಯಕ ಹರೀಶ್ ಪೂಂಜಾ ಪರ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ಅವರು ಪಾದಯಾತ್ರೆ ಮೂಲಕ ಬಿರುಸಿನ ಮತಯಾಚನೆಯನ್ನ ಮಾಡಿದರು. ಬೆಳ್ತಂಗಡಿಯ ವೆಂಕಟರಮಣ ಲಾಯಲದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಸಾವಿರಾರು ಮಂದಿ ಕಾರ್ಯಕರ್ತರು ಪಾದಯಾತ್ರೆಯ ಮೂಲಕ ಆಗಮಿಸಿ ಹರೀಶ್ ಪೂಂಜಾ ಪರ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ಬಳಿಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸನಾತನವಾದ ಸಂಸ್ಕೃತಿನ ಕೆಲಸ ಮಾಡ್ಕೊಳಂಚಿನ ನಮ್ಮ ತರುಣರೇ ಒರಿಪಾವಡು ಈ ರಾಷ್ಟ್ರದ ಸಂಸ್ಕೃತಿನ ಒರಿಪಾಯಿನಂಚಿನ ನಮ್ಮ ಸಹೋದರ ಅಕ್ಕ ತಂಗಿಯಂದ್ರೆ ಒರಿಪಾವಡು ನೋಡ್ಬಿಡಂಚಿನ ದೃಷ್ಟಿಕೋನಡು ಕರ್ನಾಟಕಡು ಈ ಬಾರಿದ ಚುನಾವಣೆ ಅತ್ಯಂತ ಮಹತ್ತರಾದರೆಂದು ನಾವು ಪೂರ ತಿರಿಯೋಡು ಐನಂಚ ಅವಶ್ಯಕತೆ ಉಂಟು. 5 ವರ್ಷಡು ಕರ್ನಾಟಕ ನಡೆತಂಚಿನ ವಿದ್ಯಮಾನ ಸುಮಾರು 22 ಕಾರ್ಯಕರ್ತರನ್ನು ನಮ್ಮ ಕಲಗೊಂಡ ಅನೇಕ ಜನ ನಮ್ಮ ಸಹೋದರ್ಯತ ಅಪ್ಪೆಲ್ಲ ಮಿತ್ತೆ ಅತ್ಯಾಚಾರ ಅಂಡೆ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಿತ್ತೆ ಅವಹೇಳನ ಅಂಡೆ ಆಕ್ರಮಣ ಅಂಡೆ ಕೇಸರಿದ ಮುಖಾಂತರ ಕೆಲಸ ಮಾಡ್ಕೊಳ್ಳೋ ಸ್ವಾಮೀಜಿಲ್ಲ ತೇಜಾವಧ ಅಂಡೆ ಈ ಸಮಾಜದ ಹಿಂದುಳಿಗೆ ಬದುಕಿನ ಸಾಧ್ಯತೆಯಿಂದ ಬಂದ್ಪಂಚಿನ ವಾತಾವರಣ ನಿರ್ಮಾಣ ಅಂಡೆ ಐಕ್ಯ ಪೂರಕವಿನಂಚಿನ ರಾಜಕಾರಣನು ಕಾಂಗ್ರೆಸ್ ಸರ್ಕಾರ ಮಲ್ತದೆ ಇಲ್ಲಿ ನಮ್ಮ ನಿಶ್ಚಯ ಮಲ್ಪಡಾತದೆ ಕರ್ನಾಟಕ ನಲ್ಪಣಂಚಿನ ಚುನಾವಣೆ ಈ ಬಾರಿದ ಚುನಾವಣೆ ಕರ್ನಾಟಕದ ಅಧಿಕಾರ ಕಾಂಗ್ರೆಸ್ದ ಅಧಿಕಾರದ ಕೊನೆಯ ಕ್ಷಣೊಟ್ಟು ಉಳ್ಳೇರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ ಮಾತನಾಡಿ ಈ ಬಾರಿ ತನ್ನನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಈ ಮೂಲಕ ಬೆಳ್ತಂಗಡಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದರು. ಯೋಜನೆ ಈ ದೇಶದ ಕನಸಿರುತ್ತ ನಾವು ನರೇಂದ್ರ ಮೋದಿಯವರು ಅಮೃತ ಸಿಟಿ ಯೋಜನೆಯ ಮೂಲಕ ಇನಿ ಜಿಲ್ಲೆದ ಒಂಜಿ ಜಿಲ್ಲಾ ಕೇಂದ್ರ ಇಪ್ಪು ತಾಲೂಕುದಂಜಿ ತಾಲೂಕು ಕೇಂದ್ರ ಇಪ್ಪು ಅವು ಪೊರ್ಲುಡು ಇಪ್ಪಡು ಐದೊಟ್ಟಿಗೆ ಅವಲಂಬನ ಜನಗಳಿಗೆ ಬೋಡಾಪನ ಮೂಲಭೂತ ಸೌಕರ್ಯ ಎಡ್ಡೆ ರೀತಿ ಕೊರಡು ಬಂದ ಕಲ್ಪನೆ ನರೇಂದ್ರ ಮೋದಿ ಕೊರಿಯರು ಬೆಳ್ತಂಗಡಿ ನಗರ ಪುನಂಚಿನ ಬಂದಲು ಈ ಪ್ರತಿ ವಾರ್ಡ್ಗೆ ಪೋನಾಗ ಅಣ್ಣನಕ್ಕಲು ಅಕ್ಕನಕ್ಕಲು ಅಜ್ಜರ್ನಕ್ಕಲು ಜೋಕಲು ಕೇನು ಅಣ್ಣ ಎಂಗ್ಲೀನಿ ಒಂಜಿ ಪೊರ್ತು ಐನು ಗಂಟೆದ ಪೊರ್ತಗ ಅದು ಬಲ್ಪದ ಪೊರ್ತಗ ಒಂಜಿ ವಾಯು ವಿಹಾರಕ್ಕೆ ಪೋದು ಬರೋಣ ಅಣ್ಣ ಎಂಗ್ಲಿಗೆ ಬೆಳ್ತಂಗಡಿ ನಗರ ಸ್ವತಂತ್ರ ಬರ್ತದ ಈತ ವರ್ಷ ಅಣ್ಣದ ಒಂಜಿ ಪಾರ್ಕ್ ಇಜ್ಜಣ್ಣ ಒಂಜಿ ಪಾರ್ಕ್ ಮಲ್ಪಂಚಿನ ಒಂಜಿ ಕೆಲಸ ಈತ್ನೇಟದ ಕಾಂಗ್ರೆಸ್ ಸರ್ಕಾರ ಮಂತಿಜಿ ಎಂಗಳ ಖಾಲಿ ಓಟನ್ನು ಬೆದೊಂದು ಪೋಪೆರೆ ವಿನ 5 ವರ್ಷಕರ ಓಟು ಕೇಂದ್ರ ಬರ್ಪೆರೆ ವಿನ ಎಂಗ್ಲಿಗೆ ಒಂಜಿ ಸಾಮಾನ್ಯವನ್ನೆಂಚಿನ ಮೂಲಭೂತ ಸೌಕರ್ಯ ನೆಂಚಿನ ಪಾರ್ಕ್ ಅನ್ನು ಕೊರಂದಂಚಿನ ಕಾಂಗ್ರೆಸ್ ಈ ಸರ್ತಿ ಎಂಗ್ಲು ಓಟು ಕೊರ್ಪದವನ್ನು ಪಾತ್ರ ಬೆಳ್ತಂಗಡಿ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಕನ್ನಡ ಮಾತೆಯ